ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಲೆ ಬಿಜೆಪಿ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಎಂದು ಆರೋಪಿಸಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪುತ್ತೂರು ಅಮರ್ ಜವಾನ್ ಜ್ಯೋತಿ ಬಳಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ರೈ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಆಸ್ತಿಯನ್ನ ದುರ್ಬಳಕೆ ಮಾಡಿದ್ದಾರೆ ಎನ್ನುವ ಆರೋಪದಡಿ ಕಾಂಗ್ರೆಸ್ ನಾಯಕರ ಮೇಲೆ ದ್ವೇಷ ಸಾಧಿಸುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡ್ತಾ ಇದ್ದು ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿದ್ರು. ಇನ್ನು ಯಂಗ್ ಇಂಡಿಯಾ ಕಂಪನಿಯಲ್ಲಿ ಅವ್ಯವಹಾರವಾಗಿದೆ ಎನ್ನುವ ಬಿಜೆಪಿಗರು ಪಿಎಂ ಕೇರ್ ಫಂಡ್ನಲ್ಲಾದ ಅವ್ಯವಹಾರದ ಬಗ್ಗೆಯೂ ಕೂಡ ಇಡಿ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ರು. ಸಾವಿರಾರು ಸರ್ಕಾರಿ ಸಂಸ್ಥೆಗಳನ್ನ ಕಮ್ಮಿ ದರಕ್ಕೆ ಇವತ್ತು ಅಂಬಾನಿ ಮತ್ತು ಅದಾನಿಗೆ ಮಾರಾಟ ಮಾಡಿದ್ದು, ಇದನ್ನು ಇಡಿ ತನಿಖೆ ಮಾಡಬೇಕಲ್ಲ. ಇವತ್ತು ಪಿಎಂ ಕೇರ್ ಅಂತೇಳಿ ಪ್ರಧಾನಮಂತ್ರಿಯ ಅಧೀನದಲ್ಲಿ ಪಿಎಂ ಕೇರ್ ಅಂತ ಪ್ರಧಾನಮಂತ್ರಿಯ ಪರಿಹಾರ ನಿಧಿ ಅಂತ ಇದೆ, ಅದಕ್ಕೆ ಆಡಿಟ್ ಕೂಡ ಇದೆ. ಆದರೆ ಪಿಎಂ ಕೇರ್ ಅಂತಲೇ ಮಾಡಿ ಇದನ್ನು ನಾವು ದೇಶದ ಜನರ ಅಭಿವೃದ್ಧಿಗೆ ಕೆಲಸ ಮಾಡ್ತೇವೆ ಅಂತ ಹೇಳ್ಕೊಂಡು ನಾನಾ ರೀತಿಯ ಕಾರ್ಪೊರೇಟ್ ಕಂಪನಿಗಳಿಂದ ಪಿಎಂ ಕೇರಿಗೆ ನಿಧಿ ಸಂಗ್ರಹ ಮಾಡಿದ್ದು, ಅದನ್ನು ಕೂಡ ಖಾಸಗಿಯಾಗಿ ಇಟ್ಟುಕೊಂಡಂಥದ್ದು. ಯಂಗ್ ಇಂಡಿಯಾ ಏನು ನಿಮಗೆ ಅದು ತಪ್ಪು ಕಾಣ್ತದ? ಪಿಎಂ ಕೇರ್ ಅನ್ನು ಕೂಡ ನೀವು ಮಾಡಿದ್ದು ಸರಿಯಾದ ಪ್ರಶ್ನೆ ಮಾಡ್ತಿದ್ದೇನೆ.